ಅಶ್ವತ್ಥಾಮರೇ, ನಮಸ್ಕಾರ ನಮಸ್ಕಾರ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಮುಖವನ್ನು ನೋಡಿದೆ ಎಂದಾದರೆ ಚಿಂತೆ ಎದ್ದು ಕಾಣುತ್ತಾ ಇದೆ. ಗೌರವ, ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ. ಹಾಗಾಗಿ ಚಿಂತೆಯನ್ನು ಬಿಡು. ನಿನ್ನ ಮನದಲ್ಲಿರುವ ದುಗುಡ ಏನು ಬಿತ್ತರಿಸು. ಸ್ವಾಮಿ, ಏನು ನಿಮ್ಮ ತೀರ್ಥರೂಪರು ಸ್ವಲ್ಪ ಈಗ ಮಾತಾಡಿ ಹೋದ್ರು. ಪಶ್ಚಾತ್ತಾಪ ಉಂಟವರಿಗೆ. ಹೌದೇ? ನನ್ನ ಭಾವನೆಂಟರಾದಂತಹ ಜಯದ್ರಥ ಸತ್ತದ್ದರಲ್ಲಿ ಕುಪಿತರಾದವರೊಂದು ಮಾತು ಹೇಳಿದ್ದಾರೆ. ಏನು? ಇವತ್ತು ಕಟ್ಟಿದ ಕವಚ ಬಿಚ್ಚುವುದಕ್ಕಿಂತ ಮೊದಲು ರಾತ್ರಿ ಯುದ್ಧ ಘೋಷಣೆಯಾದರು. ಯುದ್ಧವನ್ನು ನಿಲ್ಲಿಸದೆ ದೃಪದ ವಿರಾಟರನ್ನು ಕೊಂದು ಕೆಡಹುತ್ತೇನೆ. ತಂದೆಯವರು ಹೇಳಿದ ಮಾತು ಹೌದು, ಯಾವ ಕಾಲಕ್ಕೂ ಕುಸಿಯಾಗದು. ಅದಕ್ಕೆ ಹೇಳಿದ್ರು ನನ್ನಲ್ಲಿ ಕರೆದು. ಏನು? ನನ್ನ ಮಾಣಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ನೀನು ಕರೆದವನಿಗೆ ಸ್ವಲ್ಪ ಹೇಳು. ನಮ್ಮದು ಈ ಸಲದ ಯುದ್ಧ ಒಂದು ಋಣ ಸಂದಾಯದ ಯುದ್ಧದ ಹಾಗೆ ದೇವರು ಮೆಚ್ಚುವ ಹಾಗೆ ಆಗಬೇಕು. ಎಲ್ಲಿಯೇ ಇರ್ಲಿ, ವಿರಾಟ ದೃಪಾದರ ಸಂತತಿ ಎಲ್ಲಿ ಹೇಗೆ ಇರ್ಲಿ, ಅವರನ್ನು ಕೊಚ್ಚಿ ಕೊಚ್ಚಿ ಕೆಡಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಿಮಗೆ ತಿಳಿಸುವುದಕ್ಕಾಗಿ ಅವರ ತಲೆಯನ್ನು ಪೀಠವನ್ನು ನಿನಗೆ ಒಪ್ಪಿಸುವೆ. ಸ್ವಾಮಿ, ಏನು? ಪ್ರಪಂಚ ನಡಗಬೇಕು. ಯಾರೆಲ್ಲ ಇದರಲ್ಲಿ ಭಾಗವಹಿಸ್ತಾರೆ ಎನ್ನುವುದು ನಮಗೆ ಮುಖ್ಯ ಅಲ್ಲ. ಮತ್ತೆ ಇಲ್ಲಿಯ ಕದನದ ಉರಿ ಉಂಟಲ್ಲ, ಲೋಕವನ್ನು ಬೆಚ್ಚಿ ಬೀಳುವಂತೆ ಮಾಡಬೇಕು. ಆದಿತ್ತು ನೋಡುವ ನಮ್ಮ ಈ ತೀರ್ಮಾನ, ಈ ದೃಢತೆಯಾದಂತಹ ನಮ್ಮ ನಿಲುವು ದೊಡ್ಡಣ್ಣನಿಗೆ ಬಿಸಿ ತಾಗಿಸ್ತದ ನೋಡುವ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅವನ ನಿಲುವು ಏನು? ಹೊರಟವ ಅಶ್ವತ್ಥಾಮ. ಈಗ ದೊಡ್ಡಣ್ಣ ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಾಯ್ತಲ್ಲ? ಯಾರು? ಧರ್ಮರಾಯ. ಧರ್ಮರಾಯನ ನಿಲುವು ಹೇಗಿರ್ತದೆ? ನಮ್ಮನ್ನು ವಿರೋಧಿಸುವಲ್ಲಿ ಅವ ಏನೆಲ್ಲ ಮಾಡ್ತಾನೆ. ನಾವು ಇವತ್ತು ರಾತ್ರಿ ನಿನ್ನೆ ಕತ್ತಲಾಗುವುದಕ್ಕಿಂತ ಮೊದಲು ಕತ್ತಲೆ ಆಯ್ತು ಅಂತ ಮಾಡಿದ ಅಲ್ಲವ ಸಂಜೆ. ಹೌದು, ಮಾಡ್ತೇವೆ ಇವತ್ತು. ಬೆಂಕಿ ಕಿಡಿ ಹೋದಾಗೆ ಹೋಗ್ತೇನೆ. ಇನ್ನು ನಿಲ್ಲಿಕ್ಕಿಲ್ಲ. ಇಲ್ಲ, ಹೊರಡುವುದೇ. ಸರಿ ಸರಿ. ಭರಿತ ಅನ್ನದ ಋಣವ ತೀರಿಸೇ
ರೀತಿಯಾಗಿ ನಿಂತಿದ್ದಾನೆ. ಯಾರಿಗೂ ಅರಿಯದು ಕೌರವೇಶ್ವರ ಅನ್ನವನ್ನು ಕೊಟ್ಟು ನಮ್ಮನ್ನು ಇಷ್ಟಕ್ಕೆ ಬೆಳೆದು ನಿಂತಿದ್ದಾನೆ. ಈ ಹಿಂದೆ ಉಣ್ಣುವುದಕ್ಕೆ ಅನ್ನವಿತ್ತೆ, ಅಲ್ಲ ಕುಡಿಯುವುದಕ್ಕೆ ಹಾಲಿತ್ತೆ, ಖಂಡಿತ ಇಲ್ಲ. ಆ ಸಂದರ್ಭದಲ್ಲಿ ನಮಗೆ ಆಶ್ರಯವನ್ನು ಕೊಟ್ಟವನಾತ. ಉಪ್ಪನ್ನದ ಋಣವನ್ನು ತೀರಿಸುವುದಕ್ಕೆ ಅವಕಾಶ ಸಿಕ್ಕಿದೆ. ರಣಕ್ಷೇತ್ರವನ್ನು ಒಂದು ಕಡೆ ನೋಡಿದೆ ಎಂದಾದರೆ ಸತ್ತು ಬಿದ್ದಂತಹ ಹೆಣಗಳು, ಇನ್ನೊಂದು ಬದಿ ನೋಡಿದೆ ಎಂದಾದರೆ ಬಾಣದ ಘಾತವನ್ನು ತಾಳಲಾರದೆ ಈಗಲೂ ಇನ್ನೊಂದರ ಕ್ಷಣದಲ್ಲೂ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ. ಸರಿ, ಅಶ್ವತ್ಥಾಮನ ಕರ್ತವ್ಯವೇನು? ಸಿಕ್ಕವರ ರುಂಡವನ್ನು ಕಡಿದು ಸಾಕ್ತೇನೆ. ಯುದ್ಧಕ್ಕೆ ಮುಂದಾಗಿದ್ದಾರೆ. ನೀವು ಚಿಂತಿಸುವ ಅಗತ್ಯವಿಲ್ಲ. ಬರುವಂತಹ ಅಶ್ವತ್ಥಾಮರ ತಲೆಯನ್ನು ನಾನು ಕಡಿತೇನೆ.
ನಮ್ಮ ಅಪ್ಪನನ್ನು ಅಪಮಾನ ಮಾಡಿದವರು ಅವರು. ಆದುದರಿಂದ ಬಿಡು ಚಿಂತೆ, ಅವರಿಗೆ ಯೋಗ್ಯವಾದ ಶಾಸ್ತಿಯನ್ನು ನಾನು ಒದಗಿಸುತ್ತೇನೆ. ಬಿಡು ಬಿಡು ತಮ್ಮಂದಿರೇ, ತಡ ಮಾಡುವುದಿಲ್ಲ, ರಣರಂಗಕ್ಕೆ ತೆರೆಯೋಣ. ಕೌರವನ ಮಾತನ್ನು ಕೇಳಿ ಎಲ್ಲರನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಆದ್ರೆ ಈಗ ಬಂದವರು ಸಾಮಾನ್ಯನಲ್ಲ, ಕೃಪಾದನ ಮಗ ಶತ್ರುಂಜಯನ. ಅಧರ್ಮ ಪಕ್ಷವನ್ನು ಅನುಸರಿಸುತ್ತಾ ಮುಂದುವರಿಯುತ್ತಾ ಇದ್ದೀರಿ. ನಮ್ಮ ಧರ್ಮವೇ ಇದು. ಬಂದದ್ದು ಒಳ್ಳೆಯದಾಯ್ತು. ಯಾಕೆ? ಈ ಹಿಂದೆ ನಮ್ಮ ಅಪ್ಪನಿಗೆ ಮಾಡಿದಂತಹ ಅಪಮಾನ ಸೇಡನ್ನು ತೀರಿಸುವುದಕ್ಕೆ ಬಂದವ ಸಾಮಾನ್ಯ ಅಂತ ಭಾವಿಸಬೇಡ. ಯಾರು? ಸುರತ ಬಂದಿದ್ದೇನೆ.
ಅಟಾರಿ ಇದೆ, ಬಿಲ್ಬಾಡ ನಿನ್ನಲ್ಲಿ ಇದೆ, ಹೋರಾಡು. ಕರದಲ್ಲಿ ಆಯುಧವನ್ನು ಹಿಡಿದುಕೊಂಡು ನಮ್ಮನ್ನು ಕೊಲ್ಲುತ್ತೇನೆ ಎಂಬ ಅಭಿಪ್ರಾಯ. ಹೌದು, ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ಏನು? ಹಿಂದೆ ತೆರಳು, ಇಲ್ಲ ದುಷ್ಟದಮ್ಮನ ಪರಾಕ್ರಮ ಏನೆಂಬುದು. ನಿನ್ನ ಪರಾಕ್ರಮ ತೋರಿಸು. ದುಷ್ಟತನ್ನು ಮಾಡಿ ಹೋಗಿದ್ದಾನೆ. ರಥವನ್ನು ಪುಡಿ ಮಾಡುವೆ ನೋಡುವೆ.